ಮಂಗಳೂರು ನಗರದ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದ ಆವರಣದಲ್ಲಿ ನಿನ್ನೆ ರಾತ್ರಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ಮೂವರು ಅನ್ಯಮತೀಯ ಯುವಕರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ. ವಿಚಾರಣೆ ಮುಂದುವರೆದಿದೆ. ನಿನ್ನೆ ರಾತ್ರಿ 10:30 ವೇಳೆಗೆ KA-19HL 9170 ನೋಂದಣಿಯ ಬೈಕ್ನಲ್ಲಿ ಮೂವರು ಯುವಕರು ಕದ್ರಿ ದೇವಸ್ಥಾನದ ಬಳಿ ತೆರಳಿ ನೇರವಾಗಿ ಅಂಗಣದ ಸುತ್ತು ಹೊಡೆದಿದ್ದಾರೆ. ಬಳಿಕ ಅಲ್ಲೇ ಬೈಕ್ ನಿಲ್ಲಿಸಿ ನೇರವಾಗಿ ದೇವಸ್ಥಾನದ ಒಳಗೆ ಹೋಗಲು ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ವಾಚ್ಮ್ಯಾನ್ ತಡೆಯಲು ಯತ್ನಿಸಿದ್ದಾರೆ. ಅದನ್ನು ಲೆಕ್ಕಿಸದ ಯುವಕರು ನೇರವಾಗಿ ದೇವಸ್ಥಾನದ ಒಳಗೆ ಹೋಗಿದ್ದಾರೆ. ಆಗ ಸ್ಥಳೀಯರು ಸಿಕ್ಕಿದ ಮಾಹಿತಿಯನ್ನು ಲಭಿಸಿ ಆಗಮಿಸಿ ಯುವಕರನ್ನ ಹಿಡಿದು ಕದ್ರಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಮೂವರು ಯುವಕರು ಅನ್ಯಮತೀಯರಾಗಿದ್ದಾರೆ. ತಾವು ಕೊಣಾಜೆ ಸಮೀಪದ ಅಸೈಗುಳಿಯ ನಿವಾಸಿಗಳಾಗಿದ್ದು ತಮಗೆ ಕಾಟಿಪಳ್ಳಕ್ಕೆ ಹೋಗಬೇಕಾಗಿದೆ. ಮ್ಯಾಪ್ ನೋಡುತ್ತಾ ದಾರಿ ತಪ್ಪಿ ಬಂದು ಇಲ್ಲಿಗೆ ಬಂದಿದ್ದೇವೆ ಎಂದು ಹೇಳಿದ್ದಾರೆ. ರಾತ್ರಿ ವೇಳೆ ದೇವಸ್ಥಾನಕ್ಕೆ ಯಾಕೆ ಬಂದಿರಿ ಎಂಬ ಪ್ರಶ್ನೆಗೆ ಅವರ ಬಳಿ ಸೂಕ್ತ ಉತ್ತರ ಇರಲಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪೊಲೀಸರು ಮುಂದಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ದೇವಸ್ಥಾನದ ಪಾರ್ಕಿಂಗ್ ಬಳಿ ವಾಹನ ನಿಲ್ಲಿಸಿ ದೇವರ ದರ್ಶನಕ್ಕೆ ತೆರಳುತ್ತಾರೆ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ವಾಹನ ದೇವಸ್ಥಾನದ ಅಂಗಣದ ಬಳಿ ಪ್ರವೇಶಿಸಲು ಅವಕಾಶವಿದೆ. ಆದರೆ ನಿನ್ನೆ ರಾತ್ರಿ ಯುವಕರು ನೇರವಾಗಿ ಬೈಕ್ನಲ್ಲಿ ಅಂಗಣಕ್ಕೆ ಹೇಗೆ ಬಂದಿದ್ದಾರೆ, ಇದು ಭದ್ರತಾ ವೈಫಲ್ಯ ಎಂದು ಸ್ಥಳೀಯರು ದೂರಿದ್ದಾರೆ. ಈ ದೇವಸ್ಥಾನದ ಮೇಲೆ ಉಗ್ರರ ಕರಿನೆರಳು ಇದ್ದು 2022 ನವೆಂಬರ್ 19ರಂದು ಶಾರಿಕ್ ಎಂಬ ಆರೋಪಿ ಕದ್ರಿ ದೇವಸ್ಥಾನದಲ್ಲಿ ಬಾಂಬ್ ಸ್ಫೋಟಿಸುವ ಸಲುವಾಗಿ ರಿಕ್ಷಾದಲ್ಲಿ ಸಂಚರಿಸುತ್ತಿದ್ದಾಗ ನಾಗೂರಿ ಬಳಿ ಆತ ಕೊಂಡೊಯ್ಯುತ್ತಿದ್ದ ಕುಕ್ಕರ್ನಲ್ಲಿದ್ದ ಬಾಂಬ್ ರಿಕ್ಷಾದಲ್ಲೇ ಸ್ಫೋಟಗೊಂಡಿತ್ತು. ಈ ಬಗ್ಗೆ NIA ತನಿಖೆ ನಡೆಸಿದಾಗ ಕದ್ರಿ ದೇಗುಲ ಸ್ಫೋಟಿಸಲು ಉಗ್ರರು ಟಾರ್ಗೆಟ್ ಮಾಡಿದ್ರು ಎಂಬ ಆಘಾತಕಾರಿ ವಿಚಾರ ಕೂಡ ತಿಳಿದು ಬಂದಿತ್ತು. ಇದೀಗ ಈ ಮೂವರು ಅನ್ಯಮತೀಯರು ರಾತ್ರಿ ವೇಳೆ ಕದ್ರಿ ದೇಗುಲಕ್ಕೆ ಪ್ರವೇಶಿಸಿದ ಬಗ್ಗೆ NIA ತನಿಖೆ ನಡೆಸಬೇಕೆಂಬ ಒತ್ತಾಯವು ಕೇಳಿ ಬಂದಿದೆ. ದೇವಸ್ಥಾನದಲ್ಲೇ ಬರ್ತೀನಾ ಚಪ್ಪಲ್ ಬಾರ್ದು ಅಂಗನದಲ್ಲೇ ಬೈಕ್ ಪತ್ತ ಇಂಚ ಬರ್ತಾರೆ ಚಪ್ಪಲ್ ಬಾರ್ದು ಅಂಗನದಲ್ಲಿ ದೇವಸ್ಥಾನದಲ್ಲಿ ಎಂಚ ಬರ್ತಾರೆ ಬಲ್ಲೆ ದೇವಸ್ಥಾನದಲ್ಲಿ ಎಂಚ ಬರ್ತಾರೆ ಅಂಗನಾಗ ಗಾಡಿದಲ್ಲಿ ಎಂಚ ಬರ್ತಾರೆ ಬಲ್ಲೆ ದಾಯ್ ಬತ್ತೀನಿ ಕಂಡರ ಬರ್ತೀನಾ ಕಂಡರ ಬರ್ತೀನಾ ಪಲ್ಲೆ ಇದವರು ದೇವಸ್ಥಾನ ಬದ್ ಬಲ್ಲವರ ಮತ್ತೆ ಮಾಂಜ ಕೊಡ್ದು ಬಲ್ಲವರ ಇರ್ಲಿ ಬಿಡಿ ಈಗೆಲ್ಲ